ಮಂಗಳೂರಿನಲ್ಲಿರುವಂಥ ಒಂದು ಪ್ರಮುಖ ವಿಚಾರದ ಕಡೆ ನಾವೀಗ ಹೋಗ್ತಾ ಇರುವಂಥದ್ದು. ನೆಕ್ಸ್ಟ್ ಟಾಪಿಕ್ ಹತ್ರ ನಾವು ಗಮನಿಸೋದಾದರೆ, ಮಂಗಳೂರು ನಗರಕ್ಕೆ ಈ ಆಟೋ ಪ್ರವೇಶ ನಿಷೇಧ ರದ್ದು ಅಧಿಸೂಚನೆಗೆ ಹೈಕೋರ್ಟ್ನಿಂದ ಈಗಾಗಲೇ ತಡೆ ಸಿಕ್ಕಿರುವಂಥದ್ದು. ಎಲೆಕ್ಟ್ರಿಕಲ್ ಆಟೋ ಪ್ರವೇಶ ನಿಷೇಧ ರದ್ದು 2022ರ ಜಿಲ್ಲಾಧಿಕಾರಿಗಳ ಅಧಿಸೂಚನೆಯಂತೆ ಮಂಗಳೂರು ಸಿಟಿಯಲ್ಲಿ ಈ ಆಟೋ ರಿಜಿಸ್ಟ್ರೇಷನ್ ಅನ್ನು ನಿಲ್ಲಿಸಲಾಗಿತ್ತು 2022ರಲ್ಲಿ. ಈ ನಿಯಮಕ್ಕೆ ಚಾಟಿ ಬೀಸಿದಂತಹ ಹೈಕೋರ್ಟ್ ಇದು ಕೇಂದ್ರ ಸರ್ಕಾರದ ಎಲೆಕ್ಟ್ರಿಕ್ ವಾಹನದ ನೀತಿಗೆ ವಿರುದ್ಧವಾಗಿದೆ ಅಂತ ಹೇಳ್ತಾ ಇದೆ. ಈ ಆಟೋ ನಗರವನ್ನು ಪ್ರವೇಶಿಸಲು ಹಸಿರು ನಿಶಾನೆಯನ್ನು ತೋರಿಸಿದೆ ಈಗಾಗಲೇ ಹೈಕೋರ್ಟ್. ಎಲೆಕ್ಟ್ರಿಕ್ ರಿಕ್ಷಾ ಚಾಲಕರು ಈಗಾಗಲೇ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಹೈಕೋರ್ಟ್ನ ತೀರ್ಪಿನಿಂದಾಗಿ. ಹಾಗಾದರೆ ಈ ಹಿಂದಿನ ಜಿಲ್ಲಾಧಿಕಾರಿ ಬಾಹ್ಯ ಒತ್ತಡಕ್ಕೆ ಮಣಿದು ಎಲೆಕ್ಟ್ರಿಕ್ ರಿಕ್ಷಾ ವಿರುದ್ಧ ಆದೇಶವನ್ನು ಹೊರಡಿಸಿದ್ರ? ಯಾವ ಕಾರಣಕ್ಕೋಸ್ಕರ ಎಲೆಕ್ಟ್ರಿಕ್ ರಿಕ್ಷಾ ವಿರುದ್ಧ ಈ ಒಂದು ಆದೇಶ ಜಾರಿಯಾಗಿತ್ತು ಅಂದರೆ ಮಂಗಳೂರು ನಗರಕ್ಕೆ ಎಲೆಕ್ಟ್ರಿಕ್ ಆಟೋ ಪ್ರವೇಶ ಆಗಬಾರ್ದು ಅಂತ ಯಾವ ನಿಷೇಧವನ್ನು ಮಾಡಿದ್ರು? ಮಂಗಳೂರು ನಗರದಲ್ಲಿ ಈ ಆಟೋ ರಿಕ್ಷಾ ರಸ್ತೆಗಿಳಿಯದಂತೆ ಅಡ್ಡಿಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು ವಾದ ಇದೆ. ಅಡ್ಡಿಪಡಿಸ್ತಾ ಇರುವಂಥವರು ಆದರೂ ಯಾರು? ದುಡಿಯುವ ಕೈಗಳಿಗೆ ಮಾರಕವಾಗ್ತಾ ಇದೆಯಾ ಮಂಗಳೂರಿನಲ್ಲಿ? ಪರ್ಟಿಕ್ಯುಲರಿ ಪರ್ಮಿಟ್ ಬಿಸ್ನೆಸ್ನ ಮಹಾಜಾಲ. ಮಂಗಳೂರು ನಗರಕ್ಕೆ ಈ ಆಟೋ ಪ್ರವೇಶ ನಿಷೇಧ ರದ್ದು ಅಧಿಸೂಚನೆಗೆ ಈಗಾಗಲೇ ಹೈಕೋರ್ಟ್ನಿಂದ ತಡೆ ಸಿಕ್ಕಿರುವಂಥದ್ದು. ಒಂದರ್ಥದಲ್ಲಿ ಇದು ಮಂಗಳೂರಲ್ಲಿ ಒಂದು ದೊಡ್ಡ ವಿಚಾರವಾಗಿ ಈಗ ಪರಿಗಣಿಸ್ತಾ ಇರುವಂಥದ್ದು. 2022ರಲ್ಲಿ ಜಿಲ್ಲಾಧಿಕಾರಿಯವರು ಒಂದು ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಮಂಗಳೂರು ಸಿಟಿಯಲ್ಲಿ ಎಲೆಕ್ಟ್ರಿಕಲ್ ಆಟೋ ರಿಜಿಸ್ಟ್ರೇಷನನ್ನು ನಿಲ್ಲಿಸಬೇಕು, ಯಾವುದೇ ಕಾರಣಕ್ಕೆ ರಿಜಿಸ್ಟ್ರೇಷನ್ ಆಗಬಾರ್ದು. ಆದರೆ ಈ ವಿಚಾರವಾಗಿ ಆಟೋ ಚಾಲಕರು ಯಾರಿದ್ದಾರೆ, ಅಂದರೆ ಎಲೆಕ್ಟ್ರಿಕಲ್ ಆಟೋವನ್ನು ಬಳಸ್ತಾ ಇದ್ದಂಥ ಚಾಲಕರು ಹೈಕೋರ್ಟ್ನ ಮೆಟ್ಟಿಲನ್ನು ಇರ್ತಾರೆ. ಅವರ ಪರವಾಗಿ ಈಗ ತೀರ್ಪು ಬಂದಿರುವಂಥದ್ದು. ಈ ಆಟೋ ಅಂದರೆ ಎಲೆಕ್ಟ್ರಿಕಲ್ ಆಟೋ ಮಂಗಳೂರು ನಗರವನ್ನು ಪ್ರವೇಶಿಸೋದಕ್ಕೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ. ಹಾಗಾದರೆ ಜಿಲ್ಲಾಧಿಕಾರಿಗಳನ್ನು ಆ ರೀತಿಯಾದಂಥ ಆದೇಶವನ್ನು ಅವರು ಕೊಡಬೇಕು ಅಂತಾದರೆ, ಅಂದರೆ ಕೇಂದ್ರ ಸರ್ಕಾರದ ಆಲ್ರೆಡಿ ರೂಲ್ಸ್ ಇರುವಂಥದ್ದು, ಜಿಲ್ಲಾಧಿಕಾರಿಗಳು ಯಾವ ಥರ ಇದನ್ನು ಆದೇಶವನ್ನು ಹೊರಡಿಸ್ತಾರೆ ಒಂದು ಪ್ರಶ್ನೆ. ಇನ್ನೊಂದು, ಮಂಗಳೂರು ನಗರದಲ್ಲಿ ಎಲೆಕ್ಟ್ರಿಕಲ್ ಆಟೋ ರಸ್ತೆಗಿಳಿಬಾರ್ದು ಅಂತ ಹೇಳಿ ಅಡ್ಡಿಪಡಿಸುವುದಕ್ಕೆ ಈಗಾಗಲೇ ಚಾಲ್ತಿಯಲ್ಲಿರುವಂಥ ಪೆಟ್ರೋಲ್ ಮತ್ತು CNG ರಿಕ್ಷಾದವರು ಕಾರಣೀಭೂತರಾಗಿದ್ದಾರಾ? ಇದಲ್ಲದೆ ಇನ್ನೊಂದು ಪ್ರಮುಖವಾಗಿರುವಂಥದ್ದು, ದುಡಿಯುವ ಕೈಗಳಿಗೆ ಈ ಪರ್ಮಿಟ್ ಬಿಸ್ನೆಸ್ ಅನ್ನುವಂತಹ ಮಹಾಜಾಲ ಮಾರಕವಾಗ್ತಾ ಇದೆಯಾ? ಸ್ಪೆಷಲಿ ಮಂಗಳೂರಲ್ಲಿ ಹಲವು ಗೊಂದಲಗಳಿದೆ. ಎಂಟೈರ್ ನಾವು ಹಲವು ಬಿಸ್ನೆಸ್ಗಳನ್ನು ನಾವು ನೋಡ್ತೇವೆ. ಹಲವು ಬಿಸ್ನೆಸ್ಗಳಲ್ಲಿ ಸ್ಟೇ ತರುವಂಥದ್ದು ಅಥವಾ ಆ ಬಿಸ್ನೆಸ್ಸಿಗೆ ಅಡ್ಡಿಪಡಿಸುವಂಥದ್ದು ಸರ್ವೇ ಸಾಮಾನ್ಯ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಈ ಆಟೋ ರಿಕ್ಷಾ ಡ್ರೈವರ್ಗಳು ತಮ್ಮ ದಿನನಿತ್ಯದ ಖರ್ಚಿಗೋಸ್ಕರ ತಮ್ಮ ಜೀವನವನ್ನು ಸಾಗಿಸೋದಕ್ಕೆ ಕಷ್ಟಪಡ್ತಾ ಇರುವಂಥ ಕೆಲಸ ಅದು. ಅದಕ್ಕೂ ಕೂಡ ಅಡ್ಡಿಪಡಿಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳಿಂದ ಆದೇಶ ಬರುತ್ತೆ, ಕೋರ್ಟ್ ಮೆಟ್ಟಿಲೇ ಇರಬೇಕಾದಂಥ ಅನಿವಾರ್ಯ ಬರುತ್ತೆ. ಏನು ನಡೀತಾ ಇದೆ? ಸೊ ಈ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆ ಒಂದು ದೂರವಾಣಿ ಕರೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಹೇಳಿ. ತಾವು ಕೂಡ ಈ ವಿಚಾರವಾಗಿ? ಹೌದು ಸರ್, ತುಂಬಾ ನೊಂದಿದ್ದೀನಿ ಸರ್. ಓಕೆ, ಯಾಕೆಂತ ಹೇಳಿ ಸರ್, ನೋಡಿ ಸರ್, ಈಗ ಮೊದಲು ಪರ್ಮಿಟ್ ಕೊಟ್ಟಿರುವಾಗ 500 ರೂಪಾಯಿ 1,000ಕ್ಕೆ ಪರ್ಮಿಟ್ ಕೊಟ್ಟಿರ್ತಾರೆ. ಆದ್ರೆ ಈಗ ನಾವು ಗೂಗಲ್ ಅಲ್ಲಿ ನೋಡಿ, ನಾವೆಲ್ಲದಕ್ಕೂ ಗೂಗಲ್ ಯೂಸ್ ಮಾಡ್ತೀವಿ. ಬಟ್ ಈಗ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ 22 ನವೆಂಬರ್ 2014ಕ್ಕೆ ಬ್ಲಾಕ್ ಮಾರ್ಕೆಟ್ ರೇಟ್ 1,75,000 ಅಂತ ಹೇಳಿದೆ. ಈಗ ಪ್ರಸ್ತುತ ಮಂಗಳೂರಲ್ಲಿ ಯಾವ ತರ ದಂಧೆ ನಡೀತಿದೆ, ಮಾಫಿಯಾ ನಡೀತಿದೆ, ಆಟೋ ಮಾಫಿಯಾ ಅಂತ ಹೇಳ್ಬೋದು. ಅದಕ್ಕೆ ತಪ್ಪಿಲ್ಲ. 3,30,000 ಪರ್ಮಿಟ್ಗೆ ಮಾಡಿದ್ದಾರೆ. ರಿಕ್ಷಕ್ಕೆ ಇರುವುದೇ 2,80,000. CNG ತಗೊಳ್ತಾರೆ 2,80,000, 3,00,000 ಆಗುತ್ತೆ. ಬಟ್ ಒಂದು ಪೇಪರ್ ಪರ್ಮಿಟ್ ಹೇಳೋ ಪೇಪರ್ಗೆ ಇವರು 3,30,000 ಮಾಡಿದ್ದಾರೆ. ಈ ರೇಟ್ ಹೇಗೆ ಬಂತು ಅಂತೇಳಿ ನಾನು ಇದರಲ್ಲಿ ಪ್ರಶ್ನೆ ಮಾಡೋದು ಅಂತಂದ್ರೆ, ಈಗ ನೋಡಿ, ಈಗ ಹೊರಗಡೆ ಇದರಿಂದ ಈಗ ಮೈಸೂರು, ಬೆಂಗಳೂರು, ಅಲ್ಲಿಂದ ಇಲ್ಲಿ ದುಡಿಯಕ್ಕೆ ಅಂತೇಳಿ ಬರ್ತಾರೆ. ಅವ್ರಿಗೆ ಈ ಮಂಗಳೂರಿನವ್ರು ಯಾರು 3,30,000 ಕೊಟ್ಟು ಪರ್ಮಿಟ್ ತಗೊಳಕ್ ಹೋಗುದಿಲ್ಲ. ಬಟ್ ಅವರಿಗೆ ಗೊತ್ತು ಅದು ಫ್ರೀ ಪರ್ಮಿಟ್ ಅಂತ. ಬಟ್ ಇವರು ಹೊರಗಡೆಯಿಂದ ಅವರ ಜಾಗ ಈಗ ಏನಾದ್ರು ಮಾರ್ಕೊಂಡು ಇಲ್ಲೇ ಆದ್ರೂ ಬಂದು ದುಡಿಯುವ ಅಂತ ಹೇಳಿ ಬಂದು ಇಲ್ಲಿ ಅವರಿಗೆ ಮೋಸ ಮಾಡಿ 3,30,000ಕ್ಕೆ ಪರ್ಮಿಟ್ ಅನ್ನು ಸೇಲ್ ಮಾಡ್ತಿದ್ದಾರೆ. ಅಂದ್ರೆ ಪರ್ಮಿಟ್ ಅದು ಬರುವಂತದ್ದು ಎಷ್ಟಕ್ಕೆ ಸರ್? ಅಂದ್ರೆ ಫ್ರೀ ಆಗಿ ಬರುವಂತದ್ದು ಸರ್ಕಾರದಿಂದ? ಫ್ರೀ ಆಗಿ ಬರುವಂತದ್ದು 500 ರೂಪಾಯಿ 1,000 ರೂಪಾಯಿ ಚಾರ್ಜಸ್ ಬೀಳ್ಬೋದು ಅಷ್ಟು.
ಆದ್ರೆ ಇಲ್ಲಿ ಲಿಮಿಟೆಡ್ ಜಾಸ್ತಿ ರಿಕ್ಷಾ ಆಯ್ತು ಅಂತ ಆದ ನಂತರ ಪರ್ಮಿಟ್ ಅನ್ನು ಸ್ಟಾಪ್ ಮಾಡಿದ್ರು. ಓಕೆ. ಹೊಸ ಪರ್ಮಿಟ್ ಕೊಡೋದನ್ನು ಸ್ಟಾಪ್ ಮಾಡಿದ್ರು. ಆ ಪರ್ಮಿಟ್ ಯಾವಾಗ ಸ್ಟಾಪ್ ಆಯ್ತು ಅಲ್ಲಿಂದ ಈ ಮಾಫಿಯಾ ಶುರು ಆಗಿದೆ ಸರ್. ಅಂದ್ರೆ ಹಳೆ ಪರ್ಮಿಟ್ ಅನ್ನ ಹೆಚ್ಚುವರಿ ಬೆಲೆಗೆ ಮಾರ್ತಾ ಇದ್ದಾರೆ. ಹೌದೌದು. ಮತ್ತೆ ಈಗ ಎಲೆಕ್ಟ್ರಿಕ್ ರಿಕ್ಷಾ ಏನು ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ರಿಕ್ಷಾಕ್ಕೆ ಪರ್ಮಿಟ್ ಅಂತ ಹೇಳಿ ಯಾವ ಇದರಲ್ಲಿ ಇಲ್ಲ ಅಂತ ಹೇಳಿ ಸ್ಟೇಟ್ ಇಂದಲ್ಲಿ ಇದು ಮಾಡಿದ್ರು. ಸ್ಟೇಟ್ಗೆ ಇವರು ಇದು ಮಾಡಿದ್ರು, ಹೈಕೋರ್ಟ್ಗೆ ಹಾಕಿದ್ರು, ಹೈಕೋರ್ಟ್ ಅದನ್ನು ಕ್ರಾಶ್ ಮಾಡಿದೆ. ಎಲೆಕ್ಟ್ರಿಕ್ ರಿಕ್ಷಾಕ್ಕೆ ಪರ್ಮಿಟ್ ಬೇಕು ಅಂತ ಹೇಳಿ ಇಲ್ಲ. ಮತ್ತೆ ಈಗ ಬೇರೆ ಕಡೆ, ಈಗ ನಾವು ಬೇರೆ ಜಿಲ್ಲೆಗಳಲ್ಲಿ ಬೇರೆ ಇದು ನೋಡುದಂತಾದ್ರೆ ಅಲ್ಲಿ ಎಲೆಕ್ಟ್ರಿಕ್ ರಿಕ್ಷಾಕ್ಕೆ ಸಪರೇಟ್ ಪರ್ಮಿಟ್ ಅಂತ ಇಲ್ಲ. ಬಟ್ ನಮ್ಮ ಮಂಗಳೂರಲ್ಲಿ ವಲಯ 1 ವಲಯ 2 ಅಂತ ಹೇಳಿ ಮಾಡಿದ್ದಾರೆ. ಆದ್ರೆ ಅದರಲ್ಲೂ ನಾವು ಇದು ಮಾಡ್ಬೇಕು ಅಂತ ಹೇಳಿದ್ರೆ, ವಲಯ 1 ಅಂತ ಹೇಳಿದ್ರೆ ನೋಟಿಫಿಕೇಶನ್ ಇರುವ ಪ್ರಕಾರ ಏನಿದೆ ಅಂತ ಹೇಳಿದ್ರೆ 3 ಕಿಲೋಮೀಟರ್ ವ್ಯಾಪ್ತಿಯಿಂದ ಮಾತ್ರ, ಸಿಟಿಯ ಸರೌಂಡಿಂಗ್ 3 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ 3 ಕಿಲೋಮೀಟರ್ ಲೆಕ್ಕದಲ್ಲಿ ವಲಯ 1 ಅಂತ ಹೇಳಿ ಮಾಡಿದ್ದಾರೆ. ಆದ್ರೆ ಈಗ ಇಲ್ಲಿ ಮಂಗಳೂರಿಂದ ಸುರತ್ಕಲ್ಗೆ ಸಾಧಾರಣ 12-15 ಕಿಲೋಮೀಟರ್ ಆಗುತ್ತೆ. ಅಲ್ಲಿಯೂ ವಲಯ 1 ಗಾಡಿಯೇ ಕಾಲ್ಕರಿಸ್ತಾ ಇದೆ. ಓಕೆ. ಹಾಗಾಗಿ ಇದು ಅಂದ್ರೆ ಏನಂದ್ರೆ, ಅವರು ಉಳ್ಳವರಿಗೊಂದು ನ್ಯಾಯ, ಇಲ್ಲಿ ಪಾಪದನಿಗೊಂದು ನ್ಯಾಯ ಅಂತ ಹೇಳಿ ಆ ತರ ಆಗಿದೆ. ಈಗ ಸದ್ರಿ ನಾನು 3 ವರ್ಷದಿಂದ ನಾನು ರಿಕ್ಷಾದಲ್ಲಿ ದುಡಿತಿದ್ದೇನೆ. ನಾನು ಅಂದ್ರೆ ಬೇರೆ ರಿಕ್ಷಾದವರಿಗೆ ನಾನು ಯಾರ ಪರ್ಮಿಟ್ ಇದೆ ರಿಕ್ಷಾ, ಅವರ ರಿಕ್ಷಾಕ್ಕೆ ನಾನು ಡೈಲಿ 350 ರುಪೀಸ್ ಕಲೆಕ್ಷನ್ ಕೊಟ್ಟು ದುಡಿತಿದ್ದೀನಿ. ನಾನೀಗ 3 ವರ್ಷದಿಂದ ನಾನು ಖಾಲಿ ಬೇರೆಯವ್ರ ರಿಕ್ಷಾದಲ್ಲಿ ದುಡ್ದದೇ 3,80,000 ಆಯ್ತು ಸರ್. ಈಗ ನಾನು ಪ್ರಸ್ತುತ ಎಲೆಕ್ಟ್ರಿಕ್ ರಿಕ್ಷಾ ಬುಕ್ ಮಾಡಿ 1 ವರ್ಷ ಆಯ್ತು. ಓಕೆ. ಆದ್ರೆ ಈಗ ನಮ್ಗೆ ಈಗ ಎಲೆಕ್ಟ್ರಿಕ್ ರಿಕ್ಷಾಕ್ಕೆ ಪರ್ಮಿಟ್ ಇಲ್ಲ ಅಂತೇಳಿ ನಾವು ಒಂದು ವರ್ಷದಿಂದ ಕಾದು, ಈಗ ನಮ್ಮ ಮೊನ್ನೆ ಹೈಕೋರ್ಟ್ ಇದಾದ ನಂತರ ಗಾಡಿ ರಿಜಿಸ್ಟ್ರೇಷನ್ ಮಾಡಿ ಅಂತ ಹೇಳಿ ರಿಜಿಸ್ಟ್ರೇಷನ್ ಆಗಿ ನಾವು ದುಡಿತಿದ್ದೇವೆ. ಆದ್ರೆ ನಮ್ಗೆ ಮಂಗಳೂರು ನಗರದಲ್ಲಿ ಎಲೆಕ್ಟ್ರಿಕ್ ರಿಕ್ಷಾವನ್ನು ದುಡಿಲಿಕ್ಕೆ ಬಿಡ್ತಾ ಇಲ್ಲ. ರಿಕ್ಷಾ ಪಾರ್ಕ್ಗಳಲ್ಲಿ ಪಾರ್ಕ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಹೌದು, ರಿಕ್ಷಾ ಪಾರ್ಕ್ ಅಲ್ಲಿ ಪಾರ್ಕ್ ಮಾಡ್ಲಿಕ್ಕೆ ಬಿಡ್ತಿಲ್ಲ. ಮತ್ತೆ ನಾವು ಒಂದು ವೇಳೆ ಪ್ಯಾಸೆಂಜರ್ ನಮ್ಮ ಗಾಡಿಯಲ್ಲಿ ಕೂತಿದ್ರೆ, ಈಗ ಒಂದು ಪ್ಯಾಸೆಂಜರ್ ನಮ್ಮ ಗಾಡಿಯಲ್ಲಿ ಬಂದು ಕೂತಿದ್ದಾರೆ ಅಂತ ಅನ್ಕೊಳ್ಳಿ, ರಿಕ್ಷಾ ಪಾರ್ಕ್ ಅಲ್ಲ, ಎಲ್ಲಿಯಾದ್ರೂ ಹೋಗ್ತಿರುವಾಗ ಅದು ಗಾಡಿ ಅಡ್ಡ ಇಟ್ಟು ಗಾಡಿಯಿಂದ ಇಳಿಸ್ತಾರೆ, ಆ ತರ ಮಾಡ್ತಿದ್ದಾರೆ. ಈಗ ನಮ್ಮಿಂದ ಈಗ ನಾವು ದುಡಿಲಿಕ್ಕೆ ಅಂತ ಬರ್ತಿದ್ದೀವಿ, ನಮಗೂ ತೊಂದರೆ ಆಗ್ತಾ ಇದೆ. ಹಾಗೆ ಮಂಗಳೂರಿನ ಜನತೆ ಪ್ಯಾಸೆಂಜರ್ ಯಾರು ಈಗ ಅಲ್ಲಿ ಇಲ್ಲಿ ಹೋಗ್ಬೇಕು, ಅವರು ಗಾಡಿಯಲ್ಲಿ ಕೂತಿರುವಾಗ ಅವ್ಯ ಶಬ್ದದಿಂದ ನಿಲ್ಲಿಸ್ತಾರೆ. ಮತ್ತೆ ಆ ಗಾಡಿ ಅಡ್ಡ ಇಟ್ಟು ಗಾಡಿಯಲ್ಲಿ ಕೂತವ್ರನ್ನ ಇಳಿಸ್ತಾ ಇದ್ದಾರೆ. ಹಾಗೆ ಇದೀಗ ಏನಾಗಿದೆ ಹೇಳಿದ್ರೆ, ಉಳ್ಳವರಿಗೆ ಒಂದು ನ್ಯಾಯ, ಇಲ್ಲದವರಿಗೆ ಒಂದು ನ್ಯಾಯ ಅಂತ ಹೇಳಿ ಆಗಿದೆ. ಓಕೆ. ಸೊ ಹಾಗಾಗಿ ಎಲೆಕ್ಟ್ರಿಕ್ ವಾಹನಕ್ಕೆ ಯಾವುದೇ ರೀತಿಯಾದಂತ ಪರ್ಮಿಟ್ಗಾಗಿ ಕಾಯ್ಬೇಕಾದಂತ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇದನ್ನ ಈ ಹೈಕೋರ್ಟ್ ನೋಡಿ 24/11/22, ಅದು ಮಾನ್ಯ ಉಚ್ಚ ನ್ಯಾಯಾಲಯ ಅದನ್ನು ಕ್ಯಾನ್ಸಲ್ ಮಾಡಿದೆ. ಆದರೆ ಜಿಲ್ಲಾಧಿಕಾರಿ ಅವರ ಆದೇಶ ಇನ್ನು ಹೊರಡಿಸಬೇಕಷ್ಟೇ. ಅದರ ಬಗ್ಗೆ ಏನು ಇದು ಎಂತ ಮಾಡುದು, ಯಾವ ಇದು ಅಂತ ಹೇಳಿ, ಅಂದ್ರೆ ಕೆಲವು ಈಗ ಅವರ ಇದರಿಂದ ಸ್ವಲ್ಪ ಇದಾಗಿದೆ, ಡಿಲೇ ಆಗಿದೆ. ಓಕೆ. ಆದ್ರೆ ಈಗ ಯಾವುದೇ ಸ್ಟೇಟ್ ಅಲ್ಲಿ ಇಲ್ಲದು, ಇಲ್ಲಿ ಮಂಗಳೂರಲ್ಲಿ ಮಾತ್ರ ನಿಮ್ಗೆ ವಲಯ ಬೇಕು, ಪರ್ಮಿಟ್ ಬೇಕು, ಎಲೆಕ್ಟ್ರಿಕ್ ರಿಕ್ಷಾ ಬರ್ಲಿಕ್ಕೆ ನೋಡಿ. ನಮ್ದು ಮಂಗಳೂರು ಈಗ ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ನಮ್ಮ ಮಂಗಳೂರು ಸ್ಮಾರ್ಟ್ ಸಿಟಿ ಆಗ್ಬೇಕು ಅಂತ ಹೇಳಿ ನಾವೆಲ್ಲರಿಗೂ ಆಸೆ ಇದೆ. ಖಂಡಿತ. ಈಗ ಮಂಗಳೂರಲ್ಲಿ ನೋಡಿ, ಎಲೆಕ್ಟ್ರಿಕ್ ಬೈಕ್ ಬಂದಿದೆ, ಸ್ಕೂಟರ್ ಬಂದಿದೆ, ಹಾಗೆ ಕಾರ್ ಬಂದಿದೆ. ಅದೇ ತರ ರಿಕ್ಷಾ ಬರ್ಬೇಕು, ಇನ್ನು ಬಸ್ಸು ಸಹ ಬರ್ಬೇಕು ಮುಂದೆ ಟೈಮ್ಗೆ. ಆದ್ರೆ ಇವರು ಈ ತರ ಇದನ್ನ ಮಾಡಿ ನಮ್ಮ ಅಭಿವೃದ್ಧಿ ಆಗದಂತ ತಡೆಪಡಿಸಿದ್ದಾರೆ ಅಂತ ಹೇಳಿ ಅನ್ಸುದಿಲ್ಲ ಸರ್ ನಿಮ್ಗೆ? ನೋಡಿ, ನಮ್ದು ಎಲೆಕ್ಟ್ರಿಕ್ ಗಾಡಿಯಿಂದ ಯಾವುದೇ ತರದ ಪೊಲ್ಯೂಷನ್ಸ್ ಆಗಲಿ, ಯಾವುದೇ ತರದ ಇದು ಇಲ್ಲ. ಸೊ ಆದ್ರೂ ಈಗ ಅದನ್ನು ತಡೀತಾರೆ ಅಂತಾದ್ರೆ, ಇದೊಂದು ಎಷ್ಟು ದೊಡ್ಡ ಒಂದು ಮಾಫಿಯಾ, ಅಂದ್ರೆ ಪರ್ಮಿಟ್ ಹೇಳುವಂತದ್ದು ಎಷ್ಟು ದೊಡ್ಡ ಜಾಲ ಅಂತೇಳಿ ನಾವು ಅದರಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಖಂಡಿತ. ಈಗ ಪ್ರಸ್ತುತ ಇರುವಂತದ್ದು BS6 ಎಮಿಷನ್ಗಳು ಬರ್ತಾ ಇರುವಂತದ್ದು, ಅದು ಕೂಡ ಅಪ್ಡೇಟೆಡ್ ಆಗಿ BS6.1ಗಳು ಬರ್ತಾ ಇದೆ. ಇದೆಲ್ಲ ಬರೋದಕ್ಕೆ ಕಾರಣಗಳು ಏನು ಅಂತ ಹೇಳಿದ್ರೆ, ಸ್ಪೆಷಲ್ ನಾವು ನೋಡ್ತಾ ಹೋದ್ರೆ ಎಮಿಷನ್. ಹೌದು, ಪೊಲ್ಯೂಷನ್. ಸೊ ಭಾರತದಲ್ಲಿ ಎಷ್ಟರ ಮಟ್ಟಿಗೆ ಈ ಹೊಗೆಯಿಂದ, ಅಂದ್ರೆ ಈ ಗಲೀಜಾಗಿರುವಂತಹ ಹೊಗೆಯಿಂದ ಜನರಿಗೆ ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಎಸ್ ಒಂದೇ ನಿಮಿಷ ಸರ್. ಸೊ ಈಗ ನಾವು ಪ್ರಸ್ತುತವಾಗಿ ಗಮನಿಸಿದ್ರೆ, ಎಂಟೈರ್ ದೇಶದಲ್ಲಿ ಇತ್ತೀಚೆಗೆ ದೇಶದ ಒಂದು ವರದಿ ಬಂತು. ಸೊ ಆ ವರದಿಯಲ್ಲಿ ದೆಹಲಿಯಲ್ಲಿ ಎಷ್ಟರ ಮಟ್ಟಿಗೆ ವಾಯು ಮಾಲಿನ್ಯ ಆಗಿದೆ ಅಂತ ಹೇಳಿದರೆ, ಅಲ್ಲಿ ಒಬ್ಬ ವ್ಯಕ್ತಿ ಮನೆಯಿಂದ ಹೊರಗಡೆ ಬಂದರೆ, ಆತ ಆ ಮನೆಯಿಂದ ಹೊರಗೆ ಬಂದ ತಕ್ಷಣ ದಿವಸಕ್ಕೆ ಮಿನಿಮಮ್ ಅಂದರೂ 150 ಸಿಗರೇಟ್ ಸೇದಿದ್ರೆ ಆತನ ದೇಹದಲ್ಲಿ ಎಷ್ಟು ಪರಿಣಾಮ ಬೀರುತ್ತೆ, ಅಷ್ಟರ ಮಟ್ಟಿಗೆ ಅಲ್ಲಿಯ ವಾತಾವರಣ ಕೆಟ್ಟು ಹೋಗಿತ್ತು. ಅಂದರೆ ಅಲ್ಲಿ ದಿನನಿತ್ಯ ಬಳಸ್ತಾ ಇರುವಂಥ ವಾಹನಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ವಾಯು ಮಾಲಿನ್ಯ ಅಷ್ಟರ ಮಟ್ಟಿಗೆ ಬದಲಾಗಿತ್ತು. ಸೊ ಇದು ನಮ್ಮ ಮಂಗಳೂರಲ್ಲಿ ಆಗಬಾರ್ದು, ಮಂಗಳೂರಲ್ಲಿ ಅಂತಲ್ಲ, ಎಂಟೈರ್ ದೇಶದಲ್ಲಿ ಎಲ್ಲೂ ಕೂಡ ಆಗಬಾರ್ದು. ಇಂಥ ವಾಯು ಮಾಲಿನ್ಯದ ಪರಿಸ್ಥಿತಿ ಬರಬಾರ್ದು ಅನ್ನುವಂಥದ್ದಕ್ಕೋಸ್ಕರ ಇತ್ತೀಚೆಗೆ ನಾವುಗಳು ಅಪ್ಡೇಟ್ ಆಗ್ತಾ ಇದ್ವಿ. ಅಂದರೆ ಈ ಎಲೆಕ್ಟ್ರಿಕ್ ವಾಹನಗಳು ಬರ್ತಾ ಇರುವಂಥದ್ದು ಅದು ಇಕೋ ಫ್ರೆಂಡ್ಲಿ, ಯಾವುದೇ ಎಮಿಷನ್ಗಳು ಇರಬಾರ್ದು, ಹೊಗೆ ಮುಕ್ತವಾಗಿರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ. ಆದರೆ ಇದನ್ನು ಕರ್ನಾಟಕದಲ್ಲಿ ನನಗೆ ಈ ವಿಚಾರವಾಗಿ ಗೊತ್ತಿರಲಿಲ್ಲ. ನಮ್ಮ ಮಂಗಳೂರಲ್ಲಿ ಎಲೆಕ್ಟ್ರಿಕಲ್ ವಾಹನಗಳು ಬರ್ತಾ ಇದೆ ಅನ್ನುವಂಥದ್ದನ್ನು ವಿರೋಧಿಸೋದಕ್ಕೇ ಕೆಲವೊಂದು ಗುಂಪುಗಳಿದೆ. ತಾವುಗಳು ಹೌದು ಸ್ವಾಮಿ, ಎಷ್ಟೋ ಲಕ್ಷಗಳನ್ನು ಕೊಟ್ಟು ಪೆಟ್ರೋಲ್ ಅಥವಾ CNG ವಾಹನಗಳನ್ನು ಖರೀದಿ ಮಾಡಿದ್ದೀರಾ.
ಹಾಗಂತ ಹೇಳಿ ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ತಮ್ಮ ದರ್ಬಾರ್ನಿಂದ ಜಿಲ್ಲಾಧಿಕಾರಿಗಳಿಂದ ಆದೇಶವನ್ನು ಹೊರಡಿಸಿ ಮಂಗಳೂರು ನಗರದಲ್ಲಿ ಇರುವಂತಹ ಎಲೆಕ್ಟ್ರಿಕ್ ವಾಹನವನ್ನು ತಡೆಯೋದಕ್ಕೆ ತಮಗೆ ಯಾರು ರೈಟ್ಸ್ ಕೊಟ್ಟರು? ಯಾವ ಆದೇಶ ಇದೆ? ಕೇಂದ್ರ ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿರುವುದಕ್ಕೆ ಇಲ್ಲಿಯ ಸ್ಥಳೀಯ ಪೊಲೀಸ್ ಇಲಾಖೆಗಳು ಏನು ಮಾಡ್ತಾ ಇದೆ? ಎಸ್ ಸರ್, ತಮ್ಮ ಬಳಿ ಕೇಳೋದಾದ್ರೆ ಸರ್, ಈ ವಿಚಾರವಾಗಿ ತಾವು ಪೊಲೀಸ್ ಇಲಾಖೆಯಲ್ಲಿ ಅಥವಾ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಲ್ಲಿ ಏನಾದರೂ ದೂರು ನೀಡಿದ್ದೀರಾ? ಅದೇ ನಾವು ಲಿಖಿತ ದೂರನ್ನು ಕೊಡ್ಲಿಕ್ಕೆ ಹೋಗಿದ್ವಿ. ಅವಾಗ ಅವ್ರು ಏನ್ ಹೇಳಿದ್ರೆ ನಮ್ಗೆ ಡಿ.ಸಿ ಇಂದ ಆರ್ಡರ್ ಬಂದ ಕೂಡಲೇ ನಾವು ನಿಮ್ಗೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಈಗ ನಮ್ದು ಡಿ.ಸಿ ಏನ್ ಹೇಳಿದ್ದಾರೆ ಅಂತ ಹೇಳಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕೊಡುವುದಾಗಿ ಆದಷ್ಟು ಬೇಗ ತಾರ್ಕಿಕ ಅಂತ್ಯವನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ. ಮತ್ತೆ ಸದ್ರಿ ಈಗ ಈಗ ಒಂದು 20 ರಿಕ್ಷಾ ಬಂದಿದೆ. ಅದಕ್ಕೆ ಮಂಗಳೂರಲ್ಲಿ ದುಡಿಲಿಕ್ಕೆ ಯಾವುದೇ ಕಟ್ಟುಪಾಡುಗಳನ್ನು ಹಾಕಲಿಲ್ಲ. ಯಾವುದೇ ನಿಯಮ ಬಾಹಿರ ನೀವು ದುಡಿಬಾರದು, ಮಂಗಳೂರಿಗೆ ಬರಬಾರದು ಅಂತ ಹೇಳಿಲ್ಲ. ಈಗ ಸದ್ರಿ 20 ರಿಕ್ಷಾ ನೋಂದಣಿ ಆಗಿದೆ. ಈಗ ಮೊನ್ನೆ 28 ತಾರೀಕಿನ ನಂತರ 20 ರಿಕ್ಷಾ ನೋಂದಣಿ ಆಗಿದೆ. ಹೈಕೋರ್ಟ್ ಆದೇಶದ ಬಳಿಕ ಹೌದು, ಬಳಿಕ ಈಗ ಮೊನ್ನೆ 23ಕ್ಕೆ ಕ್ರಾಶ್ ಆಯ್ತಲ್ಲ, ಅದು ಹೈಕೋರ್ಟ್ಗೆ ಹಾಕಿದಂತ 23ಕ್ಕೆ ಕ್ರಾಶ್ ಆಯ್ತು. ಅದರ ನಂತರ ರಿಜಿಸ್ಟ್ರೇಷನ್ ಈಗ 20 ಗಾಡಿ ತನಕ ಆಗಿದೆ. ಆ ಗಾಡಿಗೆ ಮಂಗಳೂರಲ್ಲಿ ದುಡಿಲಿಕ್ಕೆ ಯಾವುದೇ ತರಹದ ನಿಬಂಧನೆಗಳನ್ನು ಹಾಕ್ಲಿಲ್ಲ. ಆದ್ರೆ ನಮಗೆ ತಾರ್ಕಿಕ ಅಂತ್ಯವಾಗಿ ಇದಕ್ಕೆ ಒಂದು ಇದು ಕೊಡ್ತೇನೆ ಅಂತ ನಮ್ಗೊಂದು ಭರವಸೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಹಿಂದಿನಿಂದಲೂ ಕೂಡ ಹಲವು ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀರಾ? ಹೌದು. ನಮ್ಗೆ ಅಂದ್ರೆ ಏನ್ ಗೊತ್ತಲ್ಲ ಸರ್, ನೋಡಿ ನಾವೀಗ ಪ್ಯಾಸೆಂಜರ್ ಕರ್ಕೊಂಡು ಹೋಗುವಾಗ ನಮ್ಗೆ ಈ CNG ರಿಕ್ಷಾದವರು ಗಾಡಿ ಅಡ್ಡ ಇಟ್ಟು ನಮ್ಮ ಗಾಡಿಯಲ್ಲಿ ಕೂತ ಪ್ಯಾಸೆಂಜರ್ ಅನ್ನು ಇಳಿಸ್ತಿದ್ದಾರೆ ಗಾಡಿಯಿಂದ. ಅದರಿಂದ ನಾವು ಸಮಸ್ಯೆಗೊಳಗಾಗ್ತಿದ್ವಿ. ನಮ್ಗೆ ದುಡಿಲಿಕ್ಕೆ ಆಗುದಿಲ್ಲ ಸಮಸ್ಯೆ. ಮತ್ತೆ ಗಾಡಿಯಲ್ಲಿ ಕೂತವರು ಅವರನ್ನು ಇಳಿಸುದು ಅದು ತಪ್ಪಲ್ಲ ಸರ್, ನೋಡಿ. ಖಂಡಿತ. ಸೊ ಇದಕ್ಕೆಲ್ಲ ಕಾರಣ ನೇರವಾಗಿ ಎಲೆಕ್ಟ್ರಿಕ್ ವಾಹನವನ್ನ ಈ ಹಿಂದಿನ ಪರ್ಮಿಟ್ ನವರ ವಿರುದ್ಧವಾಗಿ ತಂದಿರೋದಕ್ಕೆ ಕಾರಣ. ಅದು ಪರ್ಮಿಟ್ ಅಂದ್ರೆ ಏನ್ ಗೊತ್ತಾ ಸರ್, ಉಳ್ಳವರಿಗೊಮ್ಮೆ ಇಲ್ಲದವರಿಗೊಮ್ಮೆ. ದುಡ್ಡಿದ್ದವನು ಏನಂತ ಹೇಳಿದ್ರೆ 20, 30 ಪರ್ಮಿಟ್, 15 ಪರ್ಮಿಟ್, 5 ಪರ್ಮಿಟ್ ಅಂತ ಹೇಳಿ ಅವ್ರು ತಗೊಂಡಿಟ್ಟಿದ್ದಾರೆ. ಅವರು ಇಟ್ಟು ಅದನ್ನು ದುಡಿಲಿಕ್ಕೆ ಕೊಡ್ತಿದ್ದಾರೆ. ಡೈಲಿ 350, 420 ರೂಪಾಯಿ, 400 ರೂಪಾಯಿ ಕಲೆಕ್ಷನ್ ಕೊಡು ಅಂತ ಹೇಳಿ ಅವರು ದುಡಿಸಿದ್ದಾರೆ. ಹೌದು, ದುಡಿಯುವವ ಏನಂತ ಹೇಳಿದ್ರೆ ಅವತ್ತಿಂದ ದುಡಿತಾನೆ ಇದ್ದಾನೆ. ಅವನಿಗೆ ಇಲ್ಲಿ ಈ ಕಷ್ಟದಲ್ಲಿ ಅವರನ್ನು ಹೊರಗೆ ಮೇಲೆ ಹಾಕ್ತಾರೆ. ಅವರು ಬರುದಿಲ್ಲ. ಯಾರು ಪರ್ಮಿಟ್ ಉಂಟು ಅದಕ್ಕಂತೇಳಿ ಸಪರೇಟ್ ಒಂದು ಬ್ರೋಕರ್ ಅಂತ ಇದೆ, ಅವ್ರದ್ದು ಒಂದು ದಂಧೆ ಆಗಿ ಹೋಗಿದೆ ಇದು. ಮತ್ತೆ ನಾನು ಹೇಳಿದಲ್ಲ, ಹೊರಗಡೆಯಿಂದ ಬಂದವರು ಇಲ್ಲಿ ಬಂದು ಪಾಪ ಅವರ ಊರಲ್ಲಿದ್ದ ಜಾಗ ಜಮೀನೆಲ್ಲ ಮಾರ್ಬಿಟ್ಟು ಇಲ್ಲಿ ಬಂದ್ರೆ ಅವರಿಗೆ ಈ ಪರ್ಮಿಟಿನ ವಿಷಯ ಗೊತ್ತಿಲ್ಲದೆ ಅವರು 3,30,000 ಕೊಟ್ಟು ಇಲ್ಲಿ ದುಡಿಬಹುದಲ್ಲ ಅಂತ ಹೇಳಿ ಪರ್ಚೇಸ್ ಮಾಡಿದ್ದಾರೆ. ಆದ ಕಾರಣ ಇವರು ಆ ದುಡ್ಡು ರೇಟ್ ಜಾಸ್ತಿ ಮಾಡಿದಾರಲ್ಲ, ಅದೀಗ ಅವರಿಗೆ ಮಾರ್ಲಿಕ್ಕೂ ಕಾರಣ ಏನು ಅಂತ ಹೇಳಿದ್ರೆ ಅವರಿಗೂ ಸಹ ಗೊತ್ತುಂಟು ಎಲೆಕ್ಟ್ರಿಕ್ ಗಾಡಿಯನ್ನು ತಗಲಿಕ್ಕೆ ಆಗುದಿಲ್ಲ, ಅದು ಬಂದೇ ಬರ್ತದೆ ಅಂತ. ಅದಕ್ಕೆ ಅವರು ಜೀವನೋಪಾಯ, ಅವರು ಲಾಭಕ್ಕೋಸ್ಕರ ಇವರನ್ನು ಪಾಪ ಇದು ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ಈಗ ಅದಕ್ಕೋಸ್ಕರ ಇವರೀಗ ಬರಲೇಬಾರದು ಅಂತ ಹೇಳಿ ಫೈಟ್ ಮಾಡ್ತಿದ್ದಾರೆ. ಮತ್ತೆ ಸದರಿ ಪರಿಸ್ಥಿತಿಯಲ್ಲಿ ಅವರು ಹೇಳುವ ಪ್ರಕಾರ ಮಂಗಳೂರಲ್ಲಿ ಇಷ್ಟು ರಿಕ್ಷಾ ಉಂಟು, ಅದು ಆಲ್ರೆಡಿ ರಿಕ್ಷಾ ಜಾಸ್ತಿ ಉಂಟು ಅಂತ. ಆದ್ರೆ ರಿಕ್ಷಾ ಪರ್ಮಿಟ್ ಈಗ ಮುಂಚೆ ನಾವು ಇದಕ್ಕೂ ಈಗ ಟ್ಯಾಲಿ ಮಾಡ್ಲಿಕ್ಕೆ ಹೋದ್ರೆ ಮುಂಚೆ ಮಂಗಳೂರಲ್ಲಿ ಕಲಿಸುವಂತ ಈಗ ಕಾಲೇಜ್ ಇನ್ಸ್ಟಿಟ್ಯೂಟ್ ಕಮ್ಮಿ ಇತ್ತು, ಮತ್ತೆ ಫ್ಲಾಟ್ ಅಪಾರ್ಟ್ಮೆಂಟ್ಸ್ ಎಲ್ಲ ಕಮ್ಮಿ ಇತ್ತು. ಈಗ ಅದೆಲ್ಲ ಜಾಸ್ತಿ ಇದೆ. ಮತ್ತೆ ಹೊರಗಡೆಯಿಂದ ಜನ ಇಲ್ಲಿ ಬಂದು ಕಲೀಲಿಕ್ಕೆ ಅಂತ ಬರ್ತಾರೆ. ಸೊ ರಿಕ್ಷಾ ಎಷ್ಟಿದ್ರು ರಿಕ್ಷಾ ರಿಕ್ವೈರ್ಮೆಂಟ್ ಉಂಟು, ಕಡಿಮೆ ಆಗ್ತದೆ ಅಂತ ಹೇಳುವ ಭಾವನೆ ಅವರ ಮನಸ್ಸಲ್ಲಿ ಇರುವುದು ಮಾತ್ರ ಬಿಟ್ರೆ ನಾವು ಪ್ರಾಪಂಚಿಕ ನೋಡ್ಲಿಕ್ಕೆ ಹೋದ್ರೆ ಕಡಿಮೆ ಆಗುವ ದೃಷ್ಟಿ ಇಲ್ಲ. ಮತ್ತೆ ಅವರು ಹೇಳೋ ಪ್ರಕಾರ ಏನು ಹೇಳಿದ್ರೆ ಆ ಟೈಮಿನ ಪೊಲ್ಯೂಷನ್ ಜಾಸ್ತಿ ಇತ್ತು, ರಿಕ್ಷಾದಿಂದ ಬ್ಲಾಕ್ ಆಗ್ತದೆ ಹಾಗೆ ಹೀಗೆ ಅಂತ ಹೇಳಿ ನಾವು ರಿಕ್ಷಾ ಪರ್ಮಿಟ್ ಕೊಟ್ಟು ಕ್ಯಾನ್ಸಲ್ ಮಾಡಿ ಮಂಗಳೂರು ವಲಯಕ್ಕೆ ಬರಬಾರ್ದು ಅಂತ ಹೇಳಿ ಮಾಡಿದ್ರು ಅಂತ ಅವ್ರು ಹೇಳ್ತಿದ್ದಾರೆ. ಆದ್ರೆ ಆ ಟೈಮಿಗೆ ಹೋದ್ರೆ ಈಗ 95ರ ಇಸವಿ ಮಧ್ಯದಲ್ಲಿ ಮಾತಾಡ್ತಾರೆ. 95ರ ಮಂಗಳೂರು ಹೇಗಿತ್ತು, ಈಗ 2023ರ ಮಂಗಳೂರು, 24ರ ಮಂಗಳೂರು ಹೇಗಿದೆ. ಸೊ ಇಷ್ಟು ಎಜುಕೇಶನ್ ಸಿಸ್ಟಮ್ ಆಗಲಿ ಪ್ರತಿಯೊಂದು ಇಂಪ್ರೂವ್ಮೆಂಟ್ ಆಗ್ತಾ ಹೋದಾಗ ಜನಸಂಖ್ಯೆ ಇಲ್ಲಿ ಜಾಸ್ತಿ ಆಗಿದೆ. ಆದ ಕಾರಣ ಇಲ್ಲಿ ರಿಕ್ವೈರ್ಮೆಂಟ್ ಉಂಟು. ಮತ್ತೆ ನಮ್ದು ಈಗ ಎಲೆಕ್ಟ್ರಿಕ್ ಗಾಡಿ ಯಾವುದೇ ತರದ ಪೊಲ್ಯೂಷನ್ ಪ್ರಾಬ್ಲಮ್ಸ್ ಏನಿಲ್ಲ ಅಲ್ಲ. ಅದಕ್ಕೆ ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ಅವರಿಗೂ ಆಪ್ಷನ್ ಕೊಟ್ಟಿದ್ದಾರೆ. ಅವರ ಗಾಡಿಯನ್ನು ಇದು ಮಾಡಿ ಅವ್ರು ಎಲೆಕ್ಟ್ರಿಕ್ ಶಿಫ್ಟ್ ಆಗ್ಬಹುದು. ಆದ್ರೆ ಅವ್ರಿಗೆ ಅದು ಬೇಡ ಅಂತ ಹೇಳಿ ಅವ್ರು ಇದು ಮಾಡ್ತಾರೆ. ಅಂದ್ರೆ ಅವರಿಗೆ ಅಂದ್ರೆ 20 ಪರ್ಮಿಟ್ ಇದ್ದ ಒಂದು 3,30,000 ಹೇಳಿ ಅವನಿಗೆ ತುಂಬಾ ಟೋಟಲ್ ಲಾಸ್ ಆಗ್ತದೆ ಅಂತ ಹೇಳಿ ಅವರ ಪ್ಲಾನ್. ಆದ್ರೆ ಇದರಲ್ಲಿ ನಡುವಲ್ಲಿ ಪಾಪ ಸಿಕ್ಕಾಕಿಕೊಂಡ ಜಾಗ ಹೇಳಿದ್ರೆ ಔಟ್ಸೈಡ್ ಇಂದ ಇಲ್ಲಿ ಮಂಗಳೂರಿಗೆ ಬಂದು ದುಡಿಬೇಕು ಅಂತ ಹೇಳಿ ಬಂದಿದ್ದಾರೆ ನೋಡಿ. ಪಾಪ ಅವರು 3,30,000 500 ರೂಪಾಯಿ ಪೇಪರ್ ಸರ್, 500 1,000 ರೂಪಾಯಿ ಇಲ್ಲ, ಕೆಲವು ಫ್ರೀ ಕೊಟ್ಟ ಪರ್ಮಿಟ್ ಅದನ್ನು 3,30,000 ತಗೊಂಡಿದ್ದಾರೆ ನೋಡಿ. ಅವರು ಪಾಪ ನಡುವಲ್ಲಿ ಒದ್ದಾಡ್ತಿದ್ದಾರೆ. ಈಚೆಯಿಂದ ನಾವು ಇಲ್ಲಿ ನಮ್ಮ ಎಲೆಕ್ಟ್ರಿಕ್ ಗಾಡಿಯನ್ನು ಕೇಂದ್ರ ಸರ್ಕಾರದ ಆದೇಶ ಇದ್ದಂತೂ ಸಹ ನಾವು ಇದನ್ನು ಗಾಡಿ ಓಡಿಸ್ಲಿಕ್ಕೆ ಆಗದೆ ನಾವು ಒದ್ದಾಡ್ತಿದ್ದೇವೆ. ಆದ್ರೆ ನಮ್ಮ ಒಂದು ಡಿ.ಸಿ ನಮಗೆ ಅವರ ಮೇಲೆ ಭರವಸೆ ಇದೆ. ಅವರು ನಮಗೆ ತಾರ್ಕಿಕ ಅಂತ್ಯವನ್ನು ಆದಷ್ಟು ಬೇಗ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದೊಂದು ನಮಗೆ ಸಂತೋಷದ ವಿಷಯ ಇವತ್ತಿಗೆ. ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿರೋದಕ್ಕೆ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ.